ಏನತ್ತೆ ಬ್ಯಾಟಿಗೆ ತಾಗಿಜಿ ಏನೇನು ಒಂದು ದೆತ್ತನೆಲ್ಲ ಕದಕ್ಕೆ ಒಪ್ಪುಡಾಂಡು ಕೊನಾಗ ಇಡೀ ಸ್ಫೋಟದಲ್ಲಿ ಕೊರನೆ ಬಾಂಬ್ ಉಂದಾಂಡೆ ದಾಯ್ತಾ ತುನಾಗ ಇಂಚಿನ ಚಾಕ್ಲೇಟ್ ಬೆಟ್ಟಾತ ತುಂಬ ಆಕ್ರಮಣ ನಡೀತಿದೆ. ಕಾಡು ಕೋಣ ಬೇಟೆ, ಜಿಂಕೆ ಬೇಟೆ, ಕಡವೆ ಬೇಟೆ ಮತ್ತು ಹಂದಿ ಬೇಟೆ. ಎಲ್ಲಿಂದ ಯಾರು ಬರ್ತಾರೆ ಅಂತ ಗೊತ್ತಿಲ್ಲ. ಕುಪ್ಪೆಟ್ಟಿ ಕಡೆಯಿಂದ ಬರ್ತಾರೆ, ಕರಾಯ ಕಡೆಯಿಂದ ಬರ್ತಾರೆ, ಮತ್ತು ಕೊಯ್ಯೂರು ಕಡೆಯಿಂದ ಬರ್ತಾರೆ. ಎಲ್ಲ ಕಡೆಯಿಂದ ಒಂದೊಂದು ಟೀಮ್ ಉಂಟು. ಇಷ್ಟು ಸಮಯದಿಂದ ಆಗ್ತಿದ್ದಾರೆ. ಫಾರೆಸ್ಟ್ ಇದ್ದಾರೆ, ಗಾರ್ಡ್ ಇದ್ದಾರೆ, ರೇಂಜರ್ ಇದ್ದಾರೆ, ACF ಇದ್ದಾರೆ. ಇವರು ಯಾರಿಗೆ ಗೊತ್ತಿಲ್ಲ ಇದಾಗೋದು ಅಕ್ರಮ. ಮಗುವಿಗೆ ಏನಾದರೂ ನಾಳೆ ಹೋದರೆ ಅವರು ಹೆಚ್ಚು ಕಮ್ಮಿ ಆದರೆ ಯಾರು ಜವಾಬ್ದಾರನ್ನು ನಾವು ಕೇಳೋದಷ್ಟೇ ಅಲ್ವ. ಬೆಳ್ತಂಗಡಿ ತಾಲೂಕಿನ ಬಂದಾರು ಬೈಪಾಡಿ ಸಮೀಪದ ಬಳಿಪೆಯ ಜಯಶ್ರೀ ಮುಕುಂದ ಇವರ ಪುತ್ರನಿಗೆ ಒಂದು ಗಾಯ ಆಗಿದೆ. ಅದಕ್ಕೆ ಹಿನ್ನೆಲೆ ಬಹಳಷ್ಟು ಆಘಾತಕಾರಿ. ಯಾಕೆಂತಂದರೆ ಒಂದು ಬಾಂಬ್ ರೂಪದ ವಸ್ತು ಮನೆ ಎದುರುಗಡೆ ಇತ್ತು, ಅದು ಸಿಡೀತು ಅನ್ನುವಂಥದ್ದು. ನೋಡಿ, ನಾನೀಗ ಹುಡುಗನನ್ನು ತೋರಿಸ್ತೇನೆ. ಅವನ ಮುಖ ಬೇಡ ಮತ್ತು ಆತ ಯಾವ ಕ್ಲಾಸು ಅದೆಲ್ಲ ಬೇಡ. ಬಟ್ ಆ ಹುಡುಗ ಆಡ್ತಾ ಇದ್ದ. ನೋಡಿ, ಆತನ ಕಾಲಿಗೆ ಈಗಾಗಲೇ ಗಾಯಗಳಾಗಿವೆ. ಜೊತೆಗೆ ಏನಾಯಿತು ಅನ್ನುವಂಥದ್ದು ಆ ಹುಡುಗನ ಹತ್ರ ನಾನು ಕೇಳಬೇಕು. ಯಾಕಂತಂದರೆ ಇದು ಯಾವುದೋ ಕಾಡು ಪ್ರಾಣಿಗೆ ಇಟ್ಟಂತಹ ಒಂದು ಪೊಟ್ಯಾಶ್ ಅಥವಾ ಈ ಗರ್ನಲ್ ರೂಪದ ಒಂದು ವಸ್ತು. ಅದು ಮನೆಗೆ ಯಾವುದೋ ಪ್ರಾಣಿಗಳು ತಂದಿಟ್ಟಿರ್ಬೋದು ಅನ್ನುವಂಥದ್ದು ಇವರ ಅನುಮಾನ. ಆದರೆ ಈ ಮಕ್ಕಳು ಗೊತ್ತಿಲ್ಲದೆ ಬಾಲ್ ರೀತಿಯಲ್ಲಿ ಉಂಟು ಅಂತ ಕ್ರಿಕೆಟ್ ಆಡೋರೆ ಅಂತ ನೋಡೋರ ಹತ್ರ ಕೇಳೋಣ. ದಾಯ್ತಾಂಡು ಇದೆ ಕನ್ನಡ ಓದಿರೋಣ, ತುಳು ಓದಿರೋಣ. ಒಂದು ಯಾಂಗ್ ಗೊಬ್ಬ ಇತ್ತೆ ಕ್ರಿಕೆಟ್ ಅಪ್ಪಗ ಏನ ಮಿಗ್ಗಿ ಒಂದು ಬಾಲ್ ದಕ್ಕಿ ಅವು ಬಾಲ್ ಏನತ್ತೆ ಬ್ಯಾಟಿಗೆ ತಾಗಿಜಿ ಏನೇನು ಒಂದು ದೆತ್ತನೆಲ್ಲ ಕದಕ್ಕೆ ಒಪ್ಪುಡಾಂಡು ಮಿಗ್ಗಿ ಒಲ್ಪೈತಿ ಅಲ್ಲಿ ಬಾಲ್ ಪಣ ಇತ್ತು ದೂರ ಅಡಿತೇನಾ ಏರಿಗೆ ಜಾಸ್ತಿ ಬೆಟ್ಟಾಯಿನಿ ಎಂಕ್ ದಾಯ್ತಾಂಡಿಕ್ಕೆ ಕಾರ್ ಗುಂದಾಂಡ ಇಲ್ಲ ದೂರ ಅಡಿತ ಯಾನು ಒಂದು ಇಂಚ್ ಬ್ಯಾಟ್ ದಂಚಿತ್ತೆ ಆಯ್ ಬೌಲಿಂಗ್ ಒಲ್ಪ ಅಂತ ನಲ್ಪೈತಿ ಓಡೆಗೆ ದಕ್ಕಿ ನೋಡಿಗೆ ಎಂಕ್ ಬ್ಯಾಟ್ ದೇಗೆ ಬ್ಯಾಟಿಗೆ ದಕ್ಕಿನ ಅದು ಆಯ್ ಬ್ಯಾಟಿಗೆ ದಕ್ಕ ನಿನ್ನೆ ಬ್ಯಾಟಿಗೆ ಬುರ್ಜಾವು ತೀರ್ತು ಬುಂಡ ಈ ಹಿಂದೆ ವಾಪಸ್ ಆಗಿ ದಕ್ಕೇನಾ ಏನ್ ಒಯ್ತನೆಲ್ಲ ಕದಕ್ಕೆ ಈಗ ಗೊತ್ತಿತ್ತು ನಾವು ದಾಯ್ತಂದು ಇಜ್ಜಿ ಎಂಚೇತ ನಾವು ಅವು ಬಾಲ್ ತಲೆಕಿತ್ತನು ಬಾಲ್ ತಲೆಕಿತ್ತನ ಅವು ಇಲ್ಲಲ್ಲ ಅಲ್ಪ ಎಂಚೇತ ಗೊತ್ತಿಚ್ಚಾ ಏತ್ ಕೊಡ್ತು ಒಂದು ಆಜರಿಕ್ ಫೆಬ್ರವರಿ 18 ಸಂಜೆ 6 ಗಂಟೆಗೆ ಅದಾ ಹಾಂ ಇತ್ತೆ ಪೆಟ್ಟಂడి ಇನ್ನಿದ್ದಾನೆ ಹಾಸ್ಪಿಟ್ಲಿಗೆ ಕೋಡೆ ಪೋತದ ಇಂದ ಬೇನೆ ಒಂದುಂಡ ಹೋಲು ಜೋರು ಬೇನೆ ಒಂದುಂಡ ಮೇಡಮ್ ನಮಸ್ತೆ ಎಂತ ಎಂಚಿನ ಏನಿ ವ್ಯಾಕ್ಲಾರ್ ಜನ ಗೊಬ್ಬ ಇಂತೀರಿ ನಾನು ಎಣ್ಣೆ ಇಲ್ಲದ ಕೆಲಸ ಮಂತೊಂದಿತ್ತೆ ಪಂಡೆ ಬಕ್ಕಲ್ಲ ಎತ್ತೆ ಬಲೆ ಅಂದೆ ಬತ್ತನ ನಿಜ್ಜರಕ್ಲೆ ಮತ್ತನಾಗ ಏನು ಬಲೆ ಪಂಡದು ಉಲಾಯ್ಪೋನಾಗ ಇಡೀ ಸ್ಫೋಟದಲ್ಲಿ ಕೊರನೆ ಬಾಂಬ್ ಉಂದಾಂಡೆ ದಾಯ್ತಾತುನಾಗ ಇಂಚಿನ ಚಾಕ್ಲೇಟ್ ಬೆಟ್ಟಾತಂಡ್ರಿ ಹೌದಾ ಆಯ್ತಾ ದಾಯ್ತ ಗೊತ್ತಿ ಒಂಥರ ಬಾಂಬ್ ಮುಕ್ಳು ಒಂದು ಬಾಲ್ ಟೈಪ್ ಇತ್ತಂಡ್ರಿ ಪಂಡದು ದಾಯ್ತಾ ಅಂದು ಎಲ್ಲ ತೂತುಚ್ಚಿ ಅಲ್ಪ ಪ್ರಾಣಿಲೆಗೆ ಬರದೀತನ ಆದಿಪ್ಪು ಪನ್ಪು ನಿಂಕ್ಲ ನಿಜನೆ ಒಲ್ಪು ಪಡ್ತ ಅಲ್ಪ ಒಲ್ತಲ್ಲ ಕಾಡಿಡ್ದು ನಾಯಿಲ್ ಪತ್ತಾತನ ದಾಯ್ತ ಗೊತ್ತುಚ್ಚಿ ಇಲ್ಲ ನಾಯಿ ನಿಂಕ್ಲ ನಾಯಿ ಪುಚ್ಚೆ ಉಂಡು ನಾಯಿ ಉಂಡು ಅವು ಗೊತ್ತು ಅವು ಮೀನು ಪತಾತನ ಗೊತ್ತಿದೆ ಒಲ್ಪ ಐತನ ಜಾಲ್ದು ಅವು ಬರೀಟ್ ಜಾಲ್ದು ಒಂಜಿ ಬರೀಟ್ ಇತ್ತಲ್ಲ ಏರ್ತು ಯೂನಿವರ್ಸಿಟಿ ಅವು ಮೆಗಿಗೆ ಇನ್ನ ಆಯ್ ತೂದು ಗುಬ್ಬಗೊಂಡೇನ ಆಯ್ ಒಯ್ತದಕ್ಕಿ ಯಾನ್ ಬಾಲ್ ನೆನೆತ್ತು ಕುಟ್ರದಿಯೇ ಅವು ಕುಟ್ರಾಯ್ಜಿ ಬುಕ್ಕ ಒಂದು ಒಯ್ತೇನೆ ಲೆಕ್ಕದಕ್ಕೆ ಈ ದಕ್ಕೆ ಕುಟದಿ ಡಬ್ಬ ಬುಡಂಡ ಎಂಚೇತನ ಸೌಂಡು ಡಬ್ಬ ಬಂಡ ಏತ್ ಪೋಡಿಗಂಡ ಮೇಡಮ್ ಇತ್ತೆ ದಾದ ಮಲ್ಪರ ಬರ್ತೇನೆ ಹಾಸ್ಪಿಟ್ಲಿಗೆ ದೂರ ಕೊರ್ಪಾರ ಅವೆ ದಾಯ್ತ ತೂಡ್ದಾಯ್ತ ಅನ್ಪಿರೋಣದು ದಾದ ಅನ್ಪಿರೋ ಇತ್ತೆ ಒಂಜಿ ವೇಳೆ ಕೊಡೆ ದಕ್ಕನ ಬ್ಯಾಟಿಗೆ ಮೀನು ಬೂರೇದಿಂದ ಅವೇ ದಾಯ್ತಾತು ಆಗ್ಲಿ ದೊಂಕುದು ಇರ್ನಲ್ಲ ಯಾವುದು ಕಾರಿಂದ ಆತು ಮುಖ ಕ್ಯಾಚ್ ಬತ್ತದು ಇರ್ನಲ್ಲ ಮನೆಯರಪ್ಪ ಜೊತೆ ದೇರು ಎಲ್ಲಿ ಮಲ್ಲೆಡಪ್ಪ ನಡಿ ಇಲ್ಲಿ ಮಂತಿರನೇ ಹೊನಡತ್ತಿ ಮಾತೆ ಹೊನಡತ್ತಿ ಓಕೆ ಎಸ್ ಇದು ಈ ಮನೆಯವರ ಮಾತು. ನೋಡುವ ಅಲ್ಲಿಯ ಸ್ಥಳೀಯರೊಬ್ಬರು ಇದ್ದಾರೆ, ಅವ್ರನ್ನ ಮಾತಾಡಿಸುವ. ಕೊಯ್ಯೂರು ಭಾಗದವರು ಸ್ಥಳೀಯರು. ಸರ್, ಏನಾಗಿರ್ಬೋದು ಆ ಘಟನೆ ಏನಂದರೆ ಅದು ಪೊಟಾಸ್ ಅಂದರೆ ಹಂದಿಗಿಡುವಂಥ ಒಂದು ಅದೆಂತ ಒಂದು ಕಂಪನಿಯಿಂದ ಬರುವಂಥ ಸತ್ತಲ್ಲ, ಜನರೇ ತಯಾರಿಸುವಂಥ ಒಂದು ವಸ್ತು. ಅದು ಹಂದಿ ಇಡ್ತಾರೆ, ಬೇರೆ ಪ್ರಾಣಿಗಳಿಗೆ ಅದು ಉಪಯೋಗ ಆಗೋದಿಲ್ಲ, ಇದನ್ನು ಯಾರ ಕಾಡಲ್ಲಿ ಅಲ್ಲಿ ವಿಷಯ ಅಂತ ಅಂದರೆ ಅಲ್ಲಿ ತುಂಬ ಆಕ್ರಮಣ ನಡೀತಿದೆ. ಕಾಡು ಕೋಣ ಬೇಟೆ, ಜಿಂಕೆ ಬೇಟೆ, ಕಡವೆ ಬೇಟೆ ಮತ್ತು ಹಂದಿ ಬೇಟೆ. ಎಲ್ಲಿಂದ ಯಾರು ಬರ್ತಾರೆ ಅಂತ ಗೊತ್ತಿಲ್ಲ. ಕುಪ್ಪೆಟ್ಟಿ ಕಡೆಯಿಂದ ಬರ್ತಾರೆ, ಕರಾಯ ಕಡೆಯಿಂದ ಬರ್ತಾರೆ, ಮತ್ತು ಕೊಯ್ಯೂರು ಕಡೆಯಿಂದ ಬರ್ತಾರೆ. ಎಲ್ಲ ಕಡೆಯಿಂದ ಒಂದೊಂದು ಟೀಮ್ ಉಂಟು.
ಒಂದು 5-6 ಜನ ಟೀಮ್ ಉಂಟು. ಸ್ವಲ್ಪ ದಿವಸಕ್ಕಿಂತ ಮೊದಲು ಏನಾಗಿದೆ ಅಂದರೆ ಅಲ್ಲಿ ವಿಷಯ ಏನಾಗಿದೆ ಅಂದರೆ ಒಂದು ಕಡವೆ ಇಲ್ಲವೇ ಕಾಡುಕೋಣವನ್ನು ಬೇಟೆಯಾಡಿದ್ದಾರೆ. ಕಡವಿಲ್ಲವೇ ಕಾಡುಕೋಣೆಯನ್ನು ಬೇಟೆಯಾಡಿ ಎಳ್ಕೊಂಡು ಬಂದಿದ್ದಾರೆ. ಬಲಿಪೆಯಿಂದ ಕಿಲಾರ್ ಹೋಗೋ ರೋಡ್ನ ದಾರಿ ಮಧ್ಯದಲ್ಲಿ ಒಂದು ಕಡವೆ ಇಲ್ಲದಿದ್ದರೆ ಇದು ಕಾಡುಕೋಣವನ್ನು ಬೇಟೆಯಾಡಿ ಎಂತ ಮಾಡಿ ಎಳ್ಕೊಂಡು ಬಂದಿದ್ದಾರೆ. ಅದು ಟೀಮ್ ಎಷ್ಟು ಜನ ಉಂಟು ಅಂದರೆ 6ರಿಂದ 8-10 ಜನ ಇದ್ದಾರೆ. ರಾತ್ರಿ ಗಾಡಿ ಬರ್ತದೆ, ಮತ್ತು ಬೇಟೆಯಾಡ್ತಾರೆ, ಲೋಡ್ ಮಾಡ್ತಾರೆ, ಕೊಂಡೋಗ್ತಾರೆ. ಇವರು ಎಂಥದ್ದು ಕಡವೆಯನ್ನು ಎಳ್ಕೊಂಡು ಬಂದಿದ್ದಾರಲ್ಲ, ಕಾಡುಕೋಣ ಇಲ್ಲ ಕಡವೆಯನ್ನು, ಅದಕ್ಕೆ ರಕ್ತಕ್ಕೆ ಏನು ಮಾಡಿದ್ದಾರೆ ಇವರು ಗೊತ್ತಾ? ಎಲ್ಲ ನೀರು ಹಾಕೊಂಡು ಇದರಲ್ಲಿ ಯಾರ ಸಾಮಿಲ್ ಇದ್ದಾರೆ. ಪಕ್ಕ ಸಾಮಿಲಿಲ್ಲ ಇದು ಆಗೋದಿಲ್ಲಲ್ಲ. ಈ ರಕ್ತಕ್ಕೆ ನೀರು ಹಾಕಬೇಕಾದ್ರೆ ಯಾರು? ಇದಕ್ಕೆ ಯಾರು ಸಪೋರ್ಟ್ ಇರಬೇಕಲ್ಲ. ಅಲ್ಲೇವರೆ ಇದು ವಿಷಯ ಏನಂದರೆ ನಮಗೆ ಮತ್ತೆಂತ ಗೊತ್ತಾ? ಮರ ಒಂದು 4-5 ಫೀಟ್ನ ಮರವನ್ನು, ಇಷ್ಟು ದೊಡ್ಡ ಹಸಿ ಮರವನ್ನು ದಿನದಲ್ಲಿ ಕಡ್ದು ರೋಡ್ ಸೈಡ್ 6-7 ಗಂಟೆಗೆ ತಂದು ಹಾಕ್ತಾರೆ. ಇದಕ್ಕೆ ಯಾರು ಹೊಣೆ ಅಂತ ಕೇಳೋದು ನಾವು. ನಾಳೆ ಇವತ್ತು ಇಷ್ಟ ಆಯಿತು, ನಾಳೆ ಇದಕ್ಕಿಂತ ಜಾಸ್ತಿ ಆದರೆ ಯಾರು ಹೊಣೆ? ನಮ್ಮ ಗಾಡಿ ಅಡಿಗೆ ಸಿಗ್ತಾರೆ, ಗಾಡಿ ಸ್ಫೋಟ ಆಗ್ತದೆ, ಯಾರಾದ್ರು ತುಳಿದ್ರೆ ಉಳಿತಾರೆ ಅವರು? ಖಂಡಿತ ಉಳಿತಾರೆ, ಇಲ್ಲಲ್ಲ, ಅವರು ಹೋಗ್ತಾರೆ, ಭಾಷೆ ಆಗ್ತಾರೆ. ನಿನ್ನೆ ಮಕ್ಕಳು ಏನು ಮಾಡಿದರು? ನಿನ್ನೆ ಮಕ್ಕಳು ಏನು ಮಾಡಿದ್ದಾರೆ? ಇವರು ಕ್ಯಾಚ್ ಹಿಡಿದು ಏನಾದರೂ ಒತ್ತುತ್ತಿದ್ದರೆ ಇವನ ಕೈ ಉಳಿತಿತ್ತಾ ಮಗುವಿಂದು? ಮತ್ತೊಂದು ಅಪೋಸಿಟ್ ಮಗುವಿಂದು ಇವನಾದರೆ ಮೇಲ್ಗಡೆ ಬಿಸಾಕ್ತಿದ್ರೆ, ಅವನ ಮೇಲ್ಗಡೆಗೆ ಇವನು ಬಿಸಾಕ್ತಿದ್ರೆ ಅವನು ಉಳಿತಿದ್ನಾ? ಇದು ಗಂಭೀರ ವಿಷಯ. ಇದಕ್ಕೆ ಅರಣ್ಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಇಬ್ಬರು ಸೇರಿ ಇದು ಯಾರು ಮಾಡಿದ್ದಾರೆ ಅಂತ ಇದು ತಕ್ಷಣ ನಮಗೆ ತನಿಖೆ ಕೊಡಬೇಕು. ಯಾಕಂದರೆ 2 ವರ್ಷದಿಂದ ಅಲ್ಲಿ ದೂರು ಕೊಡ್ತಾರೆ ಇವರು. 2 ವರ್ಷದಿಂದ ಎಷ್ಟು ಅಲ್ಲಿ ಅಕ್ರಮ ಆಗ್ತಾಯಿದೆ ಅಂದರೆ ಅದು ಕೇಳೋದು ಬೇಡ, ಅಷ್ಟು ಅಕ್ರಮ ಆಗ್ತದೆ. ಅದೇ ಹೇಳಿದಲ್ಲ, 4-5 ಫೀಟ್ನ ಮರವನ್ನು ಡೇಯಲ್ಲಿ ಕಟ್ ಮಾಡ್ತಾರೆ. ಫಾರೆಸ್ಟಲ್ಲಿ ಡೇಯಲ್ಲಿ ಹಸಿ ಮರವನ್ನು ಕಟ್ ಮಾಡಿ ರೋಡ್ ಸೈಡ್ಗೆ ತಂದು 6-7 ಗಂಟೆಗೆ 7ವರೆಗೆ ಹಾಕ್ತಾರೆ, ಮತ್ತು ಲೋಡ್ ಮಾಡಿಕೊಂಡು ಹೋಗ್ತಾರೆ. ಇದಕ್ಕೆ ಅರಣ್ಯ ಇಲಾಖೆ ಏನು ಮಾಡ್ತಿದೆ ಅಂತ ನಾವು ಕೇಳೋದು. ಇದು ಅರಣ್ಯ ಇಲಾಖೆಗೆ ಬರ್ತದೆ, ಪೊಲೀಸ್ ಇಲಾಖೆಗೆ ಬರುವುದಿಲ್ಲ ಇದು. ಆದರೂ ನಾವು ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತೇವೆ ಇದಕ್ಕೆ. ಮತ್ತೆಂಥ ವಿಷಯ ಅಂದರೆ ಇದು ಇಲ್ಲಿಗೆ ಸ್ಟಾಪ್ ಆಗಬೇಕು. ಮುಂದೆ ಇದು ನಡಿಬಾರ್ದು, ಖಂಡಿತ ನಡಿಬಾರ್ದು. ಯಾಕಂದರೆ ಇವತ್ತು ಈ ಮಕ್ಕಳಿಗೆ ಆಯಿತು, ನಾಳೆ ಮತ್ತೊಂದು ಮಕ್ಕಳಿಗೆ ಆಗ್ತದೆ. ಖಂಡಿತ ಅಲ್ವಾ? ನಿನ್ನೆ ಇವನ ಜೀವ ಏನಾದರೂ ಹೆಚ್ಚು ಕಮ್ಮಿ ಆಗ್ತಿದ್ರೆ ಯಾರು ಜವಾಬ್ದಾರಿ ಯಾರು ಇದಕ್ಕೆ? ನಾವು ಅಷ್ಟೇ ಕೇಳೋದು, ಇದಕ್ಕೆ ಜವಾಬ್ದಾರರು ಯಾರು ಅಂತ ಕೇಳೋದು ನಾವು. ನಾಳೆ ಅರಣ್ಯ ಇಲಾಖೆ ನಮಗೆ ಪರಿಹಾರ ಕೊಡ್ತಾರಾ? ಜೀವ ತಂದು ಕೊಡ್ತಾರಾ? ಇಷ್ಟು ಸಮಯದಿಂದ ಆಗ್ತಾಯಿದ್ದಾರೆ. ಫಾರೆಸ್ಟ್ ಇದ್ದಾರೆ, ಗಾರ್ಡ್ ಇದ್ದಾರೆ, ರೇಂಜರ್ ಇದ್ದಾರೆ, ACF ಇದ್ದಾರೆ. ಇವರು ಯಾರಿಗೆ ಗೊತ್ತಿಲ್ವೋ ಇದು ಆಗೋದು ಅಕ್ರಮ? ಆಗೋದು ಗೊತ್ತೇ ಇಲ್ವೋ ಇದು? ಖಂಡಿತ ಗೊತ್ತಿಲ್ವಾ? ಯಾರಿಗೆ ಗೊತ್ತಿಲ್ವೋ? ನಾವು ಕೇಳೋದು, ಇಷ್ಟೇ ಕೇಳೋದು ನಾವು. ನೀವು ಯಾರಿಗಾದ್ರೂ ಹೇಳಿದ್ದೀರಿ? ಇದು ಹೇಳೋದು ಬಿಡಿ, ಕೆಲವು ಸಲ ಇದು ಫೋನ್ ಮಾಡಿ ಎಲ್ಲ ಹೇಳಿ ಆಗಿದೆ ಇದು ವಿಷಯ ಎಲ್ಲ. ಆದರೂ ಕೂಡ ಏನಂತಾರೆ, ಅದಕ್ಕೆ ರೆಸ್ಪಾನ್ಸೇ ಮಾಡೋದಿಲ್ಲ. ಎಂತಂದರೆ ಗೊತ್ತಾ, ಇದು ಆವಾಗ ರೆಸ್ಪಾನ್ಸ್ ಮಾಡೋದಿಲ್ಲ ಅನ್ನೋದಕ್ಕೆ ಇದಕ್ಕೆ ಅವರು ಕೂಡ ಏನಾದರೂ ಕೈ ಜೋಡಿಸಿದ್ದಾರೆ ಅಂತ ಅರ್ಥ. ಗೊತ್ತಾಯ್ತಾ? ಮೇಲಾಧಿಕಾರಿ ಇಲ್ಲದ ಕೆಲ ಅಧಿಕಾರಿಗಳು ಯಾರಾದರೂ ಇದಕ್ಕೆ ಶಾಮೀಲ್ ಆಗಿದೆ, ಖಂಡಿತ ಇದ್ದಾರೆ ಇದಕ್ಕೆ. ಗೊತ್ತಾ? ಇದು ಆಗದೆ ನಡೆಯೋದಿಲ್ಲ. ಯಾಕಂದರೆ 7-8 ಟೀಮ್ ಉಂಟು ಬೇಟೆಯಾಡಲಿಕ್ಕೆ ಬರ್ತಾರೆ, ಡೈಲಿ ಬರ್ತಾರೆ. ಒಬ್ಬರು ಬಂದರೆ ಒಬ್ಬರಿಗೆ ಆಗೋದಿಲ್ಲ. ಅದರಲ್ಲಿ ಕೂಡ ಟೀಮ್ ಪಂಗಡ, ಒಬ್ಬ ಬಂದರೆ ಒಬ್ಬನಿಗೆ ಆಗೋದಿಲ್ಲ. ಯಾಕಂದರೆ ಅವನ ಮಾಹಿತಿ ಅವನಿಗೆ ಹೋಗ್ತಾಯಿಲ್ಲ. ಈ ಥರ ಎಲ್ಲ ನಡೀತಾ ಉಂಟು. ಇದು ಖಂಡಿತ ಇದೆಲ್ಲ ಉಂಟಲ್ಲ, ಇದು ಇಲ್ಲಿಗೆ ಸ್ಟಾಪ್ ಆಗಬೇಕು. ಇದಕ್ಕೆ ತಕ್ಷಣ ಏನಾದರೂ ಇವರು ಕ್ರಮ ಕೈಗೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ನಾವು ಅದಕ್ಕೆ ಹೋರಾಟ ಮಾಡ್ತೇವೆ, ಖಂಡಿತ ಮಾಡ್ತೇವೆ. ನಾವು ಎಲ್ಲರೂ ಒಗ್ಗೂಡಿಸಿ ಹೋರಾಟ ಮಾಡುವಂಥ ಕೆಲಸ ನಾವು ಮಾಡ್ತೇವೆ, ಖಂಡಿತ ಬಿಡೋದಿಲ್ಲ. ಯಾಕೆಂದರೆ ಅದೇ ನಾನು ಹೇಳಿದ್ದಲ್ಲ, ಮಗುವಿಗೆ ಏನಾದರೂ ನಾಳೆ ಹೋದರೆ ಅವರು ಹೆಚ್ಚು ಕಮ್ಮಿ ಆದರೆ ಯಾರು ಜವಾಬ್ದಾರನ್ನು ನಾವು ಕೇಳೋದು ಅಷ್ಟೇ ಅಲ್ವ? ಕಾಡು ಪ್ರಾಣಿ, ನಮ್ಮ ಸಾಕಿದ ನಾಯಿಗೆ ಬೆಕ್ಕು ಕಾಡಿಗೆ ಹೋಗ್ತವೆ, ಅಲ್ಲಿಂದ ತಂದದ್ದು ಸಹಜ. ಅದು ಒಂದು ಎಷ್ಟು 5-6 ದಿವಸ ಏನಾಯ್ತು ಇವರಿಗೆ ಅಲ್ಲಿ ಗ್ರೌಂಡಲ್ಲಿ, ಇವ್ರಿಗೆ ಗೊತ್ತಿಲ್ಲ ಎಂಥ ವಿಷಯ ಅಂತ ಗೊತ್ತಿಲ್ಲ, ಮಕ್ಕಳೇನಂತ ಎಂತ ಗೊತ್ತಿಲ್ಲ. ಅದೇ ನಾನು ಹೇಳಿದ್ದು. ಅದಕ್ಕೆ ಇವರು ಏನಾದರೂ ಉಂಟಲ್ಲ, ತಕ್ಷಣ ಅರಣ್ಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಇದನ್ನು ತನಿಖೆ ಮಾಡಿ, ಇದು ಯಾರು ಇದನ್ನು ಮಾಡಿದ್ದಾರೆ, ಯಾರೇ ಇರಲಿ, ನಮ್ಮವರೇ ಇರಲಿ, ಹೊರಗಿನವರಿರಲಿ, ಯಾರೇ ಇರಲಿ, ಇದಕ್ಕಿಂತ ನಂತರ ಅಲ್ಲಿ ಅಕ್ರಮ ಯಾವುದು ಕೂಡ ಖಂಡಿತ ನಡಿಬಾರ್ದು. ಯಾಕಂದರೆ ಅರಣ್ಯ ಯಾರ್ದು? ನಮ್ಮದೇ ಅಲ್ವಾ? ನಮ್ಮದೇ ಅಲ್ಲ ಅರಣ್ಯ. ಅದರಿಂದ ಡೈಲಿ ಲೂಟಿ ಆಗ್ತಾ ಇದ್ದರೆ ಯಾರಿಗೆ ಲಾಸ್? ಯಾರಿಗೆ? ತಮಗೆ ಅಲ್ವಾ? ಇದು ಸ್ಥಳೀಯರ ಮಾತು. ಬಹಳ ಆಘಾತಕಾರಿ ಏನು ಅಂತಂದರೆ, ಅದು ಪೊಟ್ಯಾಷಿಯನ ರೂಪದ ಅಥವಾ ಗರ್ನಲ್ ರೂಪದ ವಸ್ತುವನ್ನು ಕಾಡು ಪ್ರಾಣಿಗಳು ತಂದಿಡ್ತೋ ಅಥವಾ ಮನೆಗೆ ಹೇಗೆ ಬಂತು, ಮನೆ ಹತ್ತಿರ ಹೇಗೆ ಬಂತು ಎಲ್ಲವೂ ಗೊತ್ತಿಲ್ಲ. ಆದರೆ ಅದು ಮಕ್ಕಳ ಕೈಗೆ ಸಿಕ್ಕಿದೆ, ಮಕ್ಕಳು ಆಟ ಆಡಿದ್ದಾರೆ ಅದರಲ್ಲಿ. ಇದು ಒಂದಷ್ಟು ಆತಂಕಕಾರಿ. ಅದರ ಜೊತೆಗೆ ಮಕ್ಕಳು ಸೇಫಾಗಿದ್ದಾರೆ, ಯಾವುದೇ ರೀತಿಯಂತಹ ಒಂದು ಅಪಾಯ ಆಗಲಿಲ್ಲ ಅನ್ನುವಂಥದ್ದು ಖುಷಿಯ ವಿಚಾರ. ಆದರೆ ಗಾಯ ಆಗಿದೆ ಮಗುವಿಗೆ. ಆದರೆ ಇನ್ನು ಮುಂದೆ ಇಂಥದ್ದು ಆಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಅವರು ನಮ್ಮ ಜೊತೆಗೆ ಮಾತನಾಡಿದ್ದಾರೆ. ಹೀಗಾಗಿದೆ ಅನ್ನುವಂಥದ್ದು ನಮ್ಮ ಜೊತೆಗೆ ತಿಳಿಸಿದ್ದಾರೆ.
ಕ್ಯಾಮ್ರಾ ಪರ್ಸನ್ ಆದಿತ್ಯ ಜೊತೆಗೆ ದಾಮೋದರ ದೊಂಡೋಲೆ, ಸುದ್ದಿ ನ್ಯೂಸ್, ಬೆಳ್ತಂಗಡಿ.